ಕುಟುಂಬ ಕಲಹದ ಹಿನ್ನೆಲೆ ಅಣ್ಣನನ್ನ ಹತ್ಯೆ ಮಾಡಿ ಆತ್ಮಹತ್ಯೆ ಎಂದು ಬಿಂಬಿಸಲು ಹೊರಟಿದ್ದ ತಮ್ಮ ಇದೀಗ ಪೊಲೀಸರ ಅತಿಥಿಯಾಗಿರುವ ಘಟನೆ ರಾಯಚೂರಿನಲ್ಲಿ ನಡೆದಿದೆ. 32 ವರ್ಷದ ಬಸವರಾಜ್ ಕೊಲೆಯಾದ ವ್ಯಕ್ತಿ 27 ವರ್ಷದ ಶ್ರೀಧರ್ ಬಂಧಿತ ಆರೋಪಿ. ಬಸವರಾಜ್ ದಿನನಿತ್ಯ ಕುಡಿದು ಬಂದು ತನ್ನ ತಾಯಿಯೊಂದಿಗೆ ಜಗಳವಾಡ್ತಿದ್ದಂತೆ. ಇದರಿಂದ ಬೇಸತ್ತ ತಮ್ಮ ಆತನನ್ನ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಬಳಿಕ ಸೀರೆಯಿಂದ ಫ್ಯಾನ್ಗೆ ಆತನನ್ನ ನೇತು ಹಾಕಿ ತಾನೇ ನೇಣು ಬಿಗಿದುಕೊಂಡಿದ್ದಾನೆಂದು ಮನೆಯವರನ್ನ ನಂಬಿಸಲು ಯತ್ನಿಸಿದ್ದಾನೆ. ಅಷ್ಟೇ ಅಲ್ಲದೆ ಕೋಣೆಯ ಬಾಗಿಲನ್ನ ಮುರಿದಂತೆ ಮಾಡಿ ಶವವನ್ನ ಕೆಳಗೆ ಇಳಿಸಿ ಇನ್ನು ಉಸಿರಾಡುತ್ತಿರಬಹುದೆಂದು ತಾಯಿಗೆ ನಂಬಿಸಿ ಖಾಸಗಿ ವಾಹನದಲ್ಲಿ ಶವ ತೆಗೆದುಕೊಂಡು ಆಸ್ಪತ್ರೆಗೆ ತೆರಳಿದ್ದಾನೆ. ಇನ್ನು ಆಸ್ಪತ್ರೆಯಲ್ಲಿ ಈತ ಮೃತಪಟ್ಟಿರುವುದು ದೃಢಪಟ್ಟಿದೆ. ಈ ಬಗ್ಗೆ ಅನುಮಾನದಿಂದ ಮೃತನ ತಂದೆ ಪೊಲೀಸರಿಗೆ ದೂರು ನೀಡಿದ್ದು ವಿಚಾರಣೆ ನಡೆಸಿದ ಪೊಲೀಸರು ಆರೋಪಿಯ ಕೃತ್ಯವನ್ನ ಬಹಿರಂಗಪಡಿಸಿದ್ದಾರೆ.